ಕೃಷಿ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ಅರಣ್ಯ ಇಲಾಖೆ ಉಪ್ಪಿನಂಗಡಿ ಇದರ ಸಹಯೋಗದೊಂದಿಗೆ ಉಸಿರಿಗಾಗಿ ಹಸಿರು ಪರಿಕಲ್ಪನೆಯೊಂದಿಗೆ ಋಷಿ ಹಸಿರು ಸಂಭ್ರಮ 2020 ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಪದ್ಮುಂಜ ಕಲ್ಕುಡಮಾಡದಲ್ಲಿ ನಡೆಯಿತು. ಕಲ್ಕುಡಮಾಡ ಟ್ರಸ್ಟ್ನ ಅಧ್ಯಕ್ಷ ವಿಜಯಕುಮಾರ ತಂತ್ರಿ ಅವರು ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮರಗಳನ್ನು ಕಡಿಬಾರದು, ಭೂಮಿಯ ಕೆಳಗಿರುವ ನೀರನ್ನ ಶೋಧನೆ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದರೆ ಮನುಷ್ಯನನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಮೇಲೆಯೇ ಪ್ರಹಾರ ಮಾಡ್ತಾ ಇರುವ ಕಾರಣಕ್ಕಾಗಿ ಪ್ರಕೃತಿ ವಿಕೋಪ ಮತ್ತು ರೋಗರುಜಿನಗಳು ಸಂಭವಿಸ್ತಾ ಇದೆ. ಪ್ರತಿಷ್ಠಾನ ಕಳೆದ ಹಲವು ವರ್ಷಗಳಿಂದ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡ್ತಾ ಇದೆ ಎಂದರು. ಮಲ್ಲ ರೋಗ ರುಜಿನಗಳು ಆಪತ್ತುಗಳು ಮತ್ತು ಬರುವುದಿಲ್ಲ. ಇದಕ್ಕೆ ಮೂಲ ಕಾರಣ ಮನುಷ್ಯನ ಜೀವನದ ಒಂದು ವ್ಯವಸ್ಥೆನೇ ಕಾರಣ ಅಂದರೆ ಶಾಸ್ತ್ರೋಡೆ ಮತ ಬಂಟೇರು ಮರಕಳಿನ ಮತ ಕಡಪೆರ ಬಲ್ಲಿ ಭೂಮಿನ ಅಗೆಪರ ಬಲ್ಲಿ ಭೂಮಿ ಡಿಪ್ಪಣ ಅಂಚಿನ ಅಡಿತ ಬಾಗುಡಿಪ್ಪಣ ನೀರಿನ ಶೋಧನೆ ಮಲ್ಪರ ಬಲ್ಲಿ ಇಂಚಿನ ಅನೇಕ ರೀತಿಯ ವಿಚಾರಗಳನ್ನು ಶಾಸ್ತ್ರೋಡ ಪಂಡಂಡ್ಲ ನರಮಾನೆ ದಾನ ಮಲ್ತಿರೋದಕ್ಕೆ ಆಕಳ ಸ್ವಾರ್ಥಗೂ ಬಡಾದು ಮರಕಳಿನ ಮಾತ ಕಡಪಣ ಭೂಮಿನ ಅಗೆಪಣ ಇಂಚಿನ ಅನೇಕ ತಪ್ಪುದ ಕೆಲಸಗಳಿಂದ ಮಲ್ತು ನಡೆದವರು ಇಲ್ಲಿ ಪ್ರಾಕೃತಿಕವಾದ ವಿಕೋಪಗುಳ್ಳ ಕೆಟ್ಟ ರೂಪದ ರೋಗಗುಳ್ಳ ಮಾತ ಮತ್ತೊಂದುಳ್ಳ. ಈ ಪ್ರಕಾರ ಈ ನೀತಿ ಸಣ್ಣ ಮಟ್ಟೋಡ ಅಂಡ್ಲ ಒಂದು ದೈನ ಮಾತ ನಡುಪಣ ಮೂಲಕ ಐಕೆ ಒಂದು ಪ್ರಾಯಶ್ಚಿತ್ತ ಅನ್ಮಂಟನ ನೆಲೆಟ್ಟು ಈ ಕಾರ್ಯಗಳಿನ ಮಾತ ಋಷಿ ಪ್ರತಿಷ್ಠಾನದ ಮೂಲಕ ಒಂದು ಸಂದೇಶ ಇಡೀ ಜಗತ್ತಿಗೆ ಅಥವಾ ಇಡೀ ಸಮಾಜಕ್ಕೂ ಇನ್ನು ಕೊರೊಂದುಳ್ಳೆರು. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೀತಾರಾಮ ಮಡಿವಾಳ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ಪ್ರತಿಷ್ಠಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಗಿಡಗಳನ್ನು ನೆಡುವುದರ ಜೊತೆಗೆ ಸಂರಕ್ಷಣೆಯನ್ನು ಮಾಡ್ತಾ ಇರುವ ಪ್ರತಿಷ್ಠಾನದ ಕೆಲಸ ಶ್ಲಾಘನೀಯ ಎಂದರು. ಮನುಷ್ಯ ఆయన జోకులు పుట్టిన దినతాని కార్యక్రమం మనపేరుందంట కేక్ కత్తరిసవున ಇಲ್ಲ ಡಿನ್ನರ್ ಪಾರ್ಟಿ ಮನ್ಪುಣಂಚಿನ ಕಾರ್ಯಕ್ರಮ మనపేరు ಅಂಡ ದಿವಾಕರೆ ಎನ್ನ ಸನ್ಮಿತ್ರೆ ಅಂಡಲ ಮಗನ ಪುಟ್ಟನ ದಿನ ತಾನಿ ವನ ಮಹೋತ್ಸವ ಗಿಡ ನೆಡುಪನ ಮುಖಾಂತರ ಈ ಊರು ಗೊಂಜಿ ಮಾದರಿಯಿಂದ ಪಣ್ಯರೆ ಭಾರಿ ಖುಷಿ ಪಡೆಪಾನು. ಕೆಲವಾರು ಕಾರ್ಯಕ್ರಮ ತುಯ್ ನಾವು ಒಂಜಿ ಮೂಜಿನಾಲು ಕಾರ್ಯಕ್ರಮ ಕರಿ ವರ್ಷಡು ಮರಳು ತಡ್ಕರು ಬಾರಿ ಮಲ್ಲೆಡು ಈ ಕಾರ್ಯಕ್ರಮವಂತ ಅವೇ ರೀತಿ ಉಮಾಮಹೇಶ್ವರ ದೇವಸ್ಥಾನಟ್ಲ ಒಂಜಿ ಕಾರ್ಯಕ್ರಮವಂತ ಇನಿ ಗ್ರಾಮದ ದೈವಸ್ಥಾನಟ್ಲ ವನ ಮಹೋತ್ಸವ ಅಂಚಿನ ಕಾರ್ಯಕ್ರಮವಂತ. ಉಪವಲಯ ಅರಣ್ಯಾಧಿಕಾರಿ ಭರತ್ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಅರಣ್ಯ ನಾಶ ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಇದು ಈಗಾಗಲೇ ನಮ್ಮ ಅನುಭವಕ್ಕೆ ಬಂದಿದೆ. ಆದ್ದರಿಂದ ಪರಿಸರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳಿದರು. ಎದುರಿಗೆ ಸಿಗುವಂತಹ ಒಂದು ದೈವ ಅಂದರೆ ಒಂದು ಗಿಡ ಮರಗಳು, ಪ್ರಕೃತಿಗಳು. ನಾವು ಭಾರತೀಯರಾಗಿ ಅನಾದಿ ಕಾಲದಿಂದಲೂ ಇದು ಪ್ರಕೃತಿಯನ್ನು ಒಂದು ದೈವಿ ಇದು ಸ್ಥಾನ ಕೊಟ್ಟು ಅದಕ್ಕೊಂದು ಒಳ್ಳೆಯ ಇದರಿಂದ ಪೂಜಿಸುತ್ತಾ ಬಂದಿದ್ದೀವಿ. ಈಗ ಪ್ರಕೃತಿಯೊಂದು ಮುನಿದ್ರೆ ಏನಾಗ್ತದೆ ಅಂತ ನಮಗೆ ಲಾಸ್ಟ್ ಇಯರ್ ಒಂದು ಚಾರ್ಮಾಡಿ ಇನ್ಸಿಡೆನ್ಸ್ ಆಗಿರ್ಬೋದು, ಅದೆಲ್ಲ ನೋಡುವಾಗ ಗೊತ್ತಾಗುತ್ತೆ ನಮಗೆ. ನಾವು ಆದ್ರಿಂದ ಒಂದು ಸಣ್ಣ ಒಂದು ಅಳಿ ಸೇವೆಯಾಗಿ ಒಂದು ಗಿಡ ಆಗಿರ್ಬೋದು, ಆ ಥರ ಒಂದು ನಮ್ಮ ಲೆವೆಲಲ್ಲಿ ಏನಾಗುತ್ತೆ ಆ ಥರ ಒಂದು ಗಿಡವನ್ನು ನಡುತ್ತಾ ಅದನ್ನು ಪ್ರೊಟೆಕ್ಷನ್ ಮಾಡ್ತಾ ನಾವೇನು ಪ್ರಕೃತಿ ಒಂದು ಸೇವೆ ಸಲ್ಲಿಸಿದ್ರೆ ಅದೇ ನಮ್ಮ ಒಂದು ಅಳಿಲು ಸೇವೆ ಅಂತ ಭಾವಿಸ್ತಾ ಮತ್ತೆ ಒಂದು ಪ್ರಕೃತಿಗೆ ಒಂದು ಸೇವೆ ಆಗ್ತದೆ ನಮ್ಮಿಂದ. ಅದೇ ರೀತಿಯಾಗಿ ಕಾಲಿಗೆ ಗಿಡ ನೆಡೋದಲ್ಲ, ಅದೇ ನೆಕ್ಸ್ಟ್ ಈಗ ಒಂದು ಗಿಡಗಳ ಒಂದು ಸಂರಕ್ಷಣೆ ಬಗ್ಗೆ ಮಾತಾಡೋದಾದ್ರೆ ಈಗ ಕಾಡು ಜಾತಿಯ ಗಿಡ ಮರಗಳಿವೆ. ಸಾಮಾಜಿಕ ಕಾರ್ಯಕರ್ತರಾದ ವಿಠಲ್ ಶೆಟ್ಟಿ ಕಲ್ಲೋಟು ಇವರನ್ನ ಸನ್ಮಾನಿಸಲಾಯಿತು. ಪರಿಸರ ಪ್ರೇಮಿ ರಾಮಣ್ಣ ಆಚಾರ್ಯ ಅವರನ್ನ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಅರಣ್ಯ ರಕ್ಷಕ ಸುಬ್ಬಯ್ಯ ನಾಯ್ಕ, ಪ್ರಸನ್ನಕುಮಾರ್ ಜೈನ್, ಹರಿಶ್ಚಂದ್ರ ಪೂಜಾರಿ, ಕುಂಜಿಮೂಲ್ಯ, ಚಂದ್ರಕಾಂತ್ ರಾವ್, ಮೋಹನ್ ಗೌಡ, ಪದ್ಮುಂಜ, ದಿನೇಶ್ ಶೆಟ್ಟಿ ಮಲೆಂಗಲ್ಲು, ರುಕ್ಮಯ್ಯ ಒಳಬಾವು, ಕೀರ್ತನಾ ಕುಲಾಲ್, ಚೈತ್ರ ವಿಶ್ವನಾಥ್ ಉಪಸ್ಥಿತರಿದ್ದರು. ಪ್ರತಿಷ್ಠಾನದ ಸಂಸ್ಥಾಪಕ ದಿವಾಕರ್ ಪದ್ಮುಂಜ, ಅರಣ್ಯ ರಕ್ಷಕ ಸುಬ್ಬಯ್ಯ ನಾಯ್ಕ್, ಪ್ರಸನ್ನಕುಮಾರ್ ಜೈನ್, ಹರಿಶ್ಚಂದ್ರ ಪೂಜಾರಿ, ಕುಂಜಿಮೂಲ್ಯ, ಚಂದ್ರಕಾಂತ್ ರಾವ್, ಮೋಹನ್ ಗೌಡ ಪದ್ಮುಂಜ, ಸದಾಶಿವ ಶೆಟ್ಟಿ, ದಿನೇಶ್ ಶೆಟ್ಟಿ ಮಲೆಂಗಲ್ಲು, ರುಕ್ಮಯ್ಯ ಒಳಬಾವು, ಕೀರ್ತನಾ ಕುಲಾಲ್, ಚಿತ್ರ ವಿಶ್ವನಾಥ್ ಉಪಸ್ಥಿತರಿದ್ದರು. ಸಂಧ್ಯಾ ಆನಂದ್ ಇವರಿಂದ ಪರಿಸರ ಜಾಗೃತಿ ಗೀತಾ ಕಾರ್ಯಕ್ರಮ ನಡೆಯಿತು. ಕಲ್ಕುಡಮಾಡ ಮತ್ತು ಮಲೆಂಗಲು ದೇವಸ್ಥಾನದ ಪರಿಸರದಲ್ಲಿ ಪ್ರತಿಷ್ಠಾನದ ಸದಸ್ಯರಿಂದ ಗಿಡ ನೆಡುವ ಮತ್ತು ಈ ಹಿಂದೆ ನೆಟ್ಟ ಗಿಡಗಳನ್ನು ಪೋಷಿಸುವ ಕೆಲಸ ಕೂಡ ನಡೆಯಿತು.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.